ನಮ್ಮ ನಾಡಿನ ಕಣ್ಮಣಿ ಸಹೃದಯಿ ಕುಮಾರಣ್ಣ ಅಂತ ಎಲ್ಲರೂ ಕರೀತಾರೆ. ನಾವು ನಮ್ಮೆಲ್ಲರ ಕಣ್ಮಣಿ, ನಮ್ಮೆಲ್ಲರ ಪಕ್ಷದ ನಾಯಕ, ಮಾಜಿ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಕುಮಾರಣ್ಣನ ಹುಟ್ಟುಹಬ್ಬನ 63 ದಾಟಿ ಈಗ 64 ಕಾಲಿಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾಡದೇವತೆ ಅವರಿಗೆ 100 ವರ್ಷ ಆಯಸ್ಸನ್ನು ಕೊಡಲಿ, ಒಳ್ಳೆ ಆರೋಗ್ಯವನ್ನು ಕೊಡಲಿ, ನಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ, ಮತ್ತು ಈ ರಾಜ್ಯವನ್ನು ನೋಡೋದಕ್ಕೆ, ಈ ರಾಜ್ಯವನ್ನು ಸುಭಿಕ್ಷ ರಾಜ್ಯ ಮಾಡಬೇಕು, ನಾನು ಗತವೈಭವದ ಕಾಲಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಏನೋ ಅವರು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರಕ್ಕೆ ಅನುಗುಣವಾಗಿ ಈ ನಾಡ ಜನತೆ ಅವರಿಗೆ ಈ ಸರಿ 123 ಕೊಡಬೇಕು. 123 ಅವ್ರು ಕೇಳ್ತಾ ಇದ್ದಾರೆ. 125, 130 ಕೇಳ್ತಿಲ್ಲ, 123 ಮಾತ್ರ. ಯಾಕೆ ಅಂತಂದರೆ ಸ್ವತಂತ್ರ ಸರ್ಕಾರ ರಚನೆಗೆ ನಮಗೆ ಬೇಕಾಗಿರೋದು 115. ಹಾಗಾಗಿ 123 ಕೇಳ್ತಾ ಇದ್ದಾರೆ. ಈ ನಾಡ ಜನತೆ 123ನ್ನ ಕರುಣಿಸ್ತಾರೆ ಅಂತ ನಾನಾದರೂ ಅಂದ್ಕೋತೀನಿ. ಯಾಕೆ ಅಂತಂದರೆ ಈ ನಾಡಿನ ರೈತನ ಹೊಲಕ್ಕೆ ನಮ್ಮ ನೀರು ಹರಿಬೇಕು, ನಮ್ಮ ರಾಜ್ಯದ ನೀರು ಹರಿಬೇಕು ಅಂತಂದರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿರ್ತಕ್ಕಂಥ ಬಡವರಿಗೆ, ಯಾರು ನಿರ್ಗತಿಕರಿದ್ದಾರೆ, ಆಸರೆ ಇಲ್ಲದೆ ಇರತಕ್ಕಂಥವ್ರಿಗೆ ಆಸರೆ ಒದಗಿಸ್ಬೇಕು ಅಂತಂದರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯ ಸಿಗಬೇಕು ಅಂತಂದರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಯಾಕೆ ಅಂತಂದರೆ ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಅಂತ ಏನು ಹೇಳಿದ್ದಾರೆ. ಹಾಗಾಗಿ 4ನೇದು ಇನ್ನೊಂದೇನಪ್ಪ ಅಂತಂದರೆ ಎಲ್ರಿಗೂ ಶಿಕ್ಷಣ. ಈ ಶಿಕ್ಷಣ ಅಂತಂದರೆ ಒಂಥರ ಹಾಕಿ ಈರ್ತಾರಲ್ಲ, ಹಂಗೆ ಈ ಡೊನೇಷನ್ ಕಟ್ಟದೆ ಒದ್ದಾಡ್ತಿರ್ತಾರೆ. ನಮ್ಮಂಥವರೇ ಒದ್ದಾಡ್ತಿರ್ತೀವಿ. ವಿಶೇಷವಾಗಿ ಈ ಬಡವರ್ಗದ ಜನ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸ್ಬೇಕು ಅಂತಂದರೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಉಚಿತ ಶಿಕ್ಷಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಜನ ಇವತ್ತು ನಾವೆಲ್ಲೋದ್ರೂ ಒಂದು 5,000 ಜನ ಸೇರ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ರೆ, ಎಕ್ಸ್ಪೆಕ್ಟ್ ಮಾಡಿದರೆ 10-15 ಸಾವಿರ ಜನ ಸೇರ್ತಾ ಇದ್ದಾರೆ. ಈ ಸರಿ ಮತ್ತೊಮ್ಮೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಜನತೆ ತೀರ್ಮಾನ ಮಾಡಿದ್ದಾರೆ. ಆದರೆ ಅದೆಲ್ಲವೂ ಮತಗಳಾಗಿ ಪರಿವರ್ತನೆ ಆದರೆ ಕುಮಾರಣ್ಣ ನಿಸ್ಸಂಶಯವಾಗಿ ರಾಜ್ಯಕ್ಕೆ 3ನೇ ಸರಿ ಮುಖ್ಯಮಂತ್ರಿ ಆಗ್ತಾರೆ. ಅದಲ್ಲದೆ ಕೋಡಿಮಠ ಸ್ವಾಮೀಜಿ ಹೇಳಿದ್ದಾರೆ, ಏನು ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ 29ಕ್ಕೆ ಈ ರಾಷ್ಟ್ರದ ಪ್ರಮುಖ ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತೇಳಿ. ಇನ್ನೊಬ್ಬರು ಯಾರೋ ನನ್ನ ಸ್ನೇಹಿತರು ಹೇಳಿದ್ದಾರೆ, ಹಿಸ್ಟರಿ ರಿಪೀಟ್ಸ್. ಅವ್ರ ಫಾದರು ಏನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಇವರು ಕೂಡ ಕೆಂಪುಕೋಟೆ ಮೇಲೆ ಬಾವುಟವನ್ನು ಹಾರಿಸಲಿ, ರಾಷ್ಟ್ರಧ್ವಜವನ್ನು ಅಂಥೇಳಿ ತಾಯಿ ಹಾಗೆ ಕರುಣಿಸಲಿ ನಮ್ಮೆಲ್ಲರ ನಾಡದೇವತೆ ಚಾಮುಂಡೇಶ್ವರಿ. ಮತ್ತು ನಾವು ಬೆಳಿಗ್ಗೆ ಋಷಭಾವತಿ ನಗರದಲ್ಲಿ ಶಿವನ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿದ್ವಿ. ಶಿವ ಮತ್ತು ಪಾರ್ವತಿ ಇಬ್ಬರು ಸೇರಿ ಕುಮಾರಣ್ಣನಿಗೆ 100 ವರ್ಷ ಆಯುಸ್ ಕೊಡಲಿ, ಆರೋಗ್ಯ ಕೊಡಲಿ, ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ ಭ್ರಷ್ಟರಹಿತ ಸಮೃದ್ಧ ಕರ್ನಾಟಕವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾಯಿ ಅಂತೇಳಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ತೆ. ನಾನು ಶ್ರೀಮತಿ KV ಯಶೋಧರಾಜಣ್ಣ, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ, ಕಾಮಾಕ್ಷಿಪಳ್ಳಿಯ. 64ನೇ ವಸಂತ ಕಾಲಿಡ್ತಕ್ಕಂಥ ನಮ್ಮ ಕುಮಾರಣ್ಣನವರಿಗೆ, ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ ಎಲ್ಲ ಕುಮಾರಣ್ಣನ ಅಭಿಮಾನಿಗಳು ಮತ್ತು JDS ಕಾರ್ಯಕರ್ತರು ಮತ್ತು ಅಧ್ಯಕ್ಷರ ಎಲ್ಲ ವಿಂಗ್ ಕಮಿಟಿಯ ಪರವಾಗಿ ಅವರಿಗೆ ಶುಭಾಶಯನ ಕೋರ್ತಾ, 2023ಕ್ಕೆ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತೇಳಿ ಈಗ ಇವತ್ತು ಇಡೀ 7 ವಾರ್ಡ್ ಜನನೂ ಸೇರಿಕೊಂಡು ಶಂಕರಮಠದಲ್ಲಿ ನಮ್ಮ ಪೂಜ್ಯ ಮಾನ್ಯ ಅಣ್ಣವರು ನಾರಾಯಣಸ್ವಾಮಿ ಅಣ್ಣವ್ರ ನೇತೃತ್ವದಲ್ಲಿ ಮತ್ತು ಋಷಭಾವತಿ ನಗರ ವಾರ್ಡಲ್ಲಿ ದಯಾನಂದ ಮೂರ್ತಿ ಅವರ ಅಣ್ಣವ್ರ ನೇತೃತ್ವದಲ್ಲಿ, ಎಲ್ಲರೂ ರಾಜಣ್ಣವ್ರ ನೇತೃತ್ವದಲ್ಲಿ, ಚಂದ್ರೇಗೌಡರು, ದೇವರಾಜಣ್ಣ, ಭದ್ರೇಗೌಡರು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕರ್ತರು, ಎಲ್ಲ ವಿಘ್ನ ಕಾರ್ಯಕರ್ತರು, ಯುವ ಘಟಕ, ಪ್ರತಿಯೊಬ್ಬರು ಮಹಿಳಾ ಘಟಕ ಸೇರಿಕೊಂಡು ಸಂಭ್ರಮಿಸ್ತಿರ್ತಕ್ಕಂಥ ಆಚರಣೆ ನೋಡಿದ್ರೆ ಅರ್ಥ ಆಗ್ತದೆ. ಮುಂದಿನ 2023ಕ್ಕೆ ಅವರು ಖಂಡಿತ ಮುಖ್ಯಮಂತ್ರಿ ಶತಸಿದ್ಧ. ಹಾಗೆ ಮುಂದಿನ ಚುನಾವಣೆಯಲ್ಲಿ ಈ ಮಹಾಲಕ್ಷ್ಮಿ ಲೇಔಟಲ್ಲಿ ಪೂಜ್ಯ ದೇವೇಗೌಡ ಅಪ್ಪಾಜಿಯವರ, ನನ್ನ ಗುರುಗಳಾದ ಪೂಜ್ಯ ದೇವೇಗೌಡ ಅಪ್ಪಾಜಿಯವರ ಕನಸಿನಂತೆ ವಿಜಯ ಪತಾಕೆ ಹಾರಿಸೋದು. ಈ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಆ ತಾಯಿಯ ಪೂರ್ಣ ಕುಪಾರ್ಶ್ವವಾದ ಇದ್ದು ಖಡಾಖಂಡಿತವಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಮಹಾಲಕ್ಷ್ಮಿ ಲೇಔಟಲ್ಲಿ ಪೂಜ್ಯ ದೇವೇಗೌಡ ಅಪ್ಪಾಜಿಯವರ, ಕುಮಾರಣ್ಣನವರ ಇಚ್ಛೆಯಂತೆ ಬಾವುಟ, JDS ಬಾವುಟ, ವಿಜಯ ಪತಾಕೆ ಹಾರಿಸೋದಂತೂ ಶತಸಿದ್ಧ. ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರ ಇವತ್ತೇನು ಜನ್ಮದಿನ ಇದೆ, ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು, ಶಂಕರಮಠ ವಾರ್ಡಿನ
ಎಲ್ಲ ಮುಖಂಡರು ಕಾರ್ಯಕರ್ತರು ಪರವಾಗಿ ಕುಮಾರಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಅವ್ರಿಗೆ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿ ಆರೋಗ್ಯ ಆಯಸ್ಸು ಅಧಿಕಾರ ಕೊಡಲಿ ಅಂಥೇಳಿ ಇವತ್ತು ಕುರುಬಳ್ಳಿ ಭಾಗದಲ್ಲಿ ಗ್ರಾಮ ದೇವತೆ ಆದಂಥ ಗ್ರಾಮ ದೇವತೆ ದೊಡ್ಡಮ್ಮ ದೇವಿಗೆ ಪೂಜೆ ಮಾಡಿಸಿ ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಯಾಕೆಂದರೆ ಸಾಕಷ್ಟು ಜನ ರೈತರು ಇರ್ಬೋದು, ಎಲ್ಲ ಧರ್ಮ ಎಲ್ಲ ಜಾತಿಯ ಜನತೆ, ಬಡ ಜನತೆ ಅವ್ರನ್ನ ಇವತ್ತು ಅವಲಂಬಿಸಿದ್ದಾರೆ. ಯಾಕಂದರೆ ಇಂದ 20 ತಿಂಗಳು 14 ತಿಂಗಳಲ್ಲಿ ಏನು ಅವರು ಕಾರ್ಯಕ್ರಮಗಳನ್ನು ಕೊಟ್ಟರು ಮುಖ್ಯಮಂತ್ರಿ ಆಗಿ, ಮುಂದೆನೂ ಕುಮಾರಣ್ಣ ಬಂದರೆ ಈ ರಾಜ್ಯಕ್ಕೆ ಒಂದು ಒಳ್ಳೇದು ಮಾಡ್ತಾರೆ, ನಮಗೆಲ್ಲ ಒಂದು ರಕ್ಷಣೆ ಸಿಗ್ತದೆ, ಮತ್ತು ಎಲ್ಲ ವರ್ಗಕ್ಕೂ ರೈತರಿಂದ ಹಿಡ್ಕೊಂಡು ಕಾರ್ಮಿಕರಿಗೆ ಹಿಡ್ಕೊಂಡು ಎಲ್ರಿಗೂ ಒಂದು ಒಳ್ಳೇದನ್ನು ಮಾಡ್ತಾರೆ ಅಂತೇಳಿ ಕುಮಾರಣ್ಣನ ಮೇಲೆ ಭರವಸೆ ಇಟ್ಕೊಂಡು ಈ 23ನೇ ಇಸ್ವಿಗೆ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಕಡೆ ಕೂಗು ಎದ್ದಿದೆ. ಇವತ್ತು ಏನು ಪಂಚರತ್ನ ರಥಯಾತ್ರೆ ನಡೀತಾ ಇದೆ, ಸಾವಿರಾರು ಜನ, ಲಕ್ಷ ಗಟ್ಟಲೆ ಜನ ಸೇರಿ ಕುಮಾರಣ್ಣನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲರೂ ಆಶೀರ್ವಾದವೂ ಕುಮಾರಣ್ಣನ ಮೇಲೆ ಇರಲಿ, ಮತ್ತು ಅವ್ರ ತಂದೆ ತಾಯಿ ದೇವೇಗೌಡರು, ಚೆನ್ನಮ್ಮನವರು ಅವರ ಆಶೀರ್ವಾದವೂ ಕುಮಾರಣ್ಣವ್ರ ಮೇಲೆ ಇದೆ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಮತ್ತು ಶಂಕರಮಠ ವಾರ್ಡ್ನ ಎಲ್ಲ ಮುಖಂಡರು, ಕಾರ್ಯಕರ್ತರು ಪರವಾಗಿ ಕುಮಾರಣ್ಣವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿ ಆದ ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳು ಹೇಳುತ್ತಾ, ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡಿನಲ್ಲಿ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ಹತ್ರ ಅವ್ರಿಗೆ ಆಶೀರ್ವಾದ ಕೇಳಕ್ಕೆ ಬಂದಿದ್ದೀವಿ. ಭಗವಂತನ ಅಮ್ಮ ಅವ್ರಿಗೆ ಆಯಸ್ಸು ಆರೈಕೆ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಇದೇ ವಾರ್ಡಿನಲ್ಲಿ, ಶಂಕರಮಠ ವಾರ್ಡಿನಲ್ಲಿ ನಾವು ಕೇಕ್ ಕಟ್ ಮಾಡಿ ಅನ್ನದಾನ ಸಿಹಿ ಹಂಚ್ತಾ ಇದ್ದೀವಿ. ಅವ್ರಿಗೆ ಭಗವಂತ ತುಂಬ ಹೆಚ್ಚಿನ ಸಂಖ್ಯೆ ಈಗ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ ತುಂಬ ಕಾಪಾಡಲಿ ಅಂತ ದೊಡ್ಡಮ್ಮತೆ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು ಅಮ್ಮನ ಬೇಡ್ಕೊಳ್ಳೋಕೆ ಬಂದಿದ್ವಿ. ದೇವರು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.